ಯಕ್ಷ ಸಂವಾದ. ಇದು ಕಲಾವಿದರ ಜೀವನ ಚರಿತ್ರೆ. ಮಾಧವ ನೆಟ್ಟಣಿಗೆಯವರು ಕಾಸರಗೋಡು ಜಿಲ್ಲೆಯ ನೆಟ್ಟಣಿಗೆ ಎಂಬಲ್ಲಿ 1966ನೇ ಇಸವಿ ಮಾರ್ಚ್ 20ನೇ ತಾರೀಕಿನಂದು ಶಂಕರ ಚೆಟ್ಟಿಯಾರ್ ಮತ್ತು ಶ್ರೀದೇವಿ ದಂಪತಿಗಳಿಗೆ ಮಗನಾಗಿ ಜನಿಸಿದರು. ಕಡು ಬಡತನದಲ್ಲಿ ಹುಟ್ಟಿದ ಇವರು 4ನೇ ತರಗತಿಯವರೆಗೆ ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ನೆಟ್ಟಣಿಗೆಯಲ್ಲಿ ಓದಿ ಅನಂತರ 6ನೇ ತರಗತಿಯವರೆಗೆ ಸರಕಾರಿ ಪ್ರೌಢಶಾಲೆ ನಾಟೆಕಲ್ಲಿನಲ್ಲಿ ವಿದ್ಯಾಭ್ಯಾಸ ಮಾಡಿ ಬಡತನದ ಕಾರಣದಿಂದ ವಿದ್ಯಾಭ್ಯಾಸವನ್ನು ಅರ್ಧಕ್ಕೆ ನಿಲ್ಲಿಸುತ್ತಾರೆ. ಇವರ ಚಿಕ್ಕಪ್ಪನಾದ ಪಡ್ರೆ ಚಂದುರವರ ಬಳಿ ಯಕ್ಷಗಾನ ನಾಟ್ಯ ಕಲಿತು ಅನಂತರ 1983ರಲ್ಲಿ ಧರ್ಮಸ್ಥಳ ಕಲಿಕಾ ಕೇಂದ್ರಕ್ಕೆ ಸೇರಿ ಸೂರಿಕುಮೇರಿ ಗೋವಿಂದ ಭಟ್, ವಿಶ್ವೇಶ್ವರ ಭಟ್ ಇವರಲ್ಲಿ ಯಕ್ಷಗಾನ ಕಲಿತು ಪರಿಪೂರ್ಣರಾಗಿ ಹೊರಬರುತ್ತಾರೆ. ಮಾಧವ ನೆಟ್ಟಣಿಗೆಯವರು ಆದೂರು ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ತುಳಸಿ ಜಲಂಧರ ಎಂಬ ಯಕ್ಷಗಾನದಲ್ಲಿ ಸಖಿಯಾಗಿ ರಂಗಪ್ರವೇಶ ಮಾಡುತ್ತಾರೆ. ನಂತರ ಇವರು ಪೀಠಿಕೆ ಸ್ತ್ರೀ ವೇಷದಿಂದ ತೊಡಗಿ ದೇವಿ, ಮಾಲಿನಿ, ಶಶಿಪ್ರಭ, ಸ್ವಯಂಪ್ರಭ, ಮೋಹಿನಿ, ದಾಕ್ಷಾಯಿಣಿ ಮುಂತಾದ ಸ್ತ್ರೀ ವೇಷದಲ್ಲಿ ಕಾಣಿಸಿಕೊಳ್ಳುವ ಜೊತೆಗೆ ಕಿರೀಟ ವೇಷಧಾರಿಯಾಗಿ ದೇವೇಂದ್ರ, ವೀರಭದ್ರ, ಗದಾಯುದ್ಧದ ಭೀಮನಾಗಿ ರಂಗಸ್ಥಳದಲ್ಲಿ ಮಿಂಚುತ್ತಾರೆ. ಒಂದು ಕಡೆ ಕಡು ಬಡತನವಿದ್ದರೂ ಮನದಲ್ಲಿ ಎಷ್ಟೇ ನೋವಿದ್ದರೂ ಇವರು ಹಾಸ್ಯ ಪಾತ್ರಧಾರಿಯಾಗಿ ಪ್ರೇಕ್ಷಕರನ್ನು ನಗೆಗಡಲಲ್ಲಿ ತೇಲಿಸಿದ ಮಹಾನ್ ಕಲಾವಿದ. ಇವರು ನಿರ್ವಹಿಸಿದ ಅಬ್ಬುಶೇಕು, ವಿಜಯ ಮುಂತಾದ ಹಾಸ್ಯ ಪಾತ್ರಗಳು ಇಂದಿಗೂ ಪ್ರೇಕ್ಷಕರ ಮನದಲ್ಲಿ ಅಚ್ಚೊತ್ತಿದೆ. ಸ್ತ್ರೀ ವೇಷ, ಕಿರೀಟ ವೇಷ, ಹಾಸ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ಳುವ ಇವರು ಅಬ್ಬರಿಸಿದ್ದು ಪುಂಡು ವೇಷದಲ್ಲಿ. ಅಯ್ಯಪ್ಪ, ಕೃಷ್ಣ, ವಿಷ್ಣು, ಬಬ್ರುವಾಹನ ಇತ್ಯಾದಿ ಯಾವುದೇ ಪಾತ್ರ ಕೊಟ್ಟರೂ ನಿರ್ವಹಿಸುವ ಶ್ರೇಷ್ಠ ಕಲಾವಿದ. ಇವರ ಅಯ್ಯಪ್ಪ ಪಾತ್ರವಂತೂ ಅಪಾರ ಜನಮನ್ನಣೆ ಗಳಿಸಿವೆ. 1984ರಲ್ಲಿ ಸುಂಕದ ಕಟ್ಟೆ ಮೇಳದಲ್ಲಿ ತಿರುಗಾಟ ಆರಂಭ ಮಾಡಿ ಕೂಡ್ಲು ಮೇಳ, ಸುಬ್ರಹ್ಮಣ್ಯ ಮೇಳ, ಮಲ್ಲ ಮೇಳಗಳಲ್ಲಿ ತಿರುಗಾಟ ಮಾಡುತ್ತಾ 41 ವರ್ಷ ಕಾಲ ಕಲಾಸೇವೆ ಮಾಡುತ್ತಾ ಬಂದಿದ್ದಾರೆ. ಮಾಧವ ನೆಟ್ಟಣಿಗೆಯವರು ಕೇರಳದ 14 ಜಿಲ್ಲೆಗಳಲ್ಲಿಯೂ ಶಾಲಾ ಕಲೋತ್ಸವದ ಸಂದರ್ಭದಲ್ಲಿ ಯಕ್ಷಗಾನ ಮಕ್ಕಳಿಗೆ ನಾಟ್ಯ ಕಲಿಸಿ ಯಕ್ಷ ಸೇವೆ ಮಾಡಿದ್ದಾರೆ. ಯಕ್ಷಗಾನದಲ್ಲಿ ಮಾತ್ರವಲ್ಲದೆ ತಾಳಮದ್ದಳೆಯಲ್ಲಿಯೂ ಕಾಣಿಸಿಕೊಳ್ಳುವ ಇವರು ಪೆರ್ಮುದ ಜಯಪ್ರಕಾಶ್ ಶೆಟ್ಟಿ, ಸುಂದರ್ರಾಯರು, ಗೋವಿಂದ ಭಟ್ರು ಮುಂತಾದ ದಿಗ್ಗಜ ಕಲಾವಿದರೊಡನೆ ವೇದಿಕೆಯಲ್ಲಿ ರಾಮ, ಕೃಷ್ಣ, ವಾಲಿ, ಹನುಮಂತ, ಅರ್ಜುನ ಮುಂತಾದ ಪಾತ್ರಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಮಾಧವ ನೆಟ್ಟಣಿಗೆಯವರು ಸ್ತ್ರೀ ವೇಷ, ಕಿರೀಟ ವೇಷ, ಪುಂಡು ವೇಷ, ಹಾಸ್ಯ ಪಾತ್ರದಲ್ಲಿ ಸತತ 41 ವರ್ಷ ಯಕ್ಷಗಾನ ಕಲಾ ಸೇವೆಗೈದು 100ಕ್ಕೂ ಹೆಚ್ಚು ಪ್ರಶಸ್ತಿ ಸನ್ಮಾನಗಳು ಇವರಿಗೆ ಲಭಿಸಿದೆ. ಇಂದಿನ ನಮ್ಮ ಯಕ್ಷ ಸಂವಾದ ಕಾರ್ಯಕ್ರಮಕ್ಕೆ ಆಗಮಿಸಿದವರು ಕಾಸರಗೋಡು, ಅದೇ ರೀತಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜನರ ಮನಸ್ಸನ್ನು ಗೆದ್ದಂತಹ ಒಬ್ಬ ಅತ್ಯುನ್ನತ ಪುಂಡು ವೇಷಧಾರಿ ಶ್ರೀಯುತ ಮಾಧವ ನೆಟ್ಟಣಿಗೆ. ಮಾಧವಣ್ಣ, ನಿಮಗೆ ನಮ್ಮ ಈ ಯಕ್ಷ ಸಂವಾದ ಕಾರ್ಯಕ್ರಮಕ್ಕೆ ಆದರಣೀಯ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಾಧವ ನೆಟ್ಟಣಿಗೆ. ಯಕ್ಷಲೋಕ ವೈಭವ ಯಕ್ಷ ಸಂವಾದ ಕಾರ್ಯಕ್ರಮ ಇದರ ಕಾರ್ಯಕರ್ತರು ನನ್ನ ಸಂದರ್ಶನ ನಡೆಸುವುದಕ್ಕೆ ಇಲ್ಲಿಗೆ ಆಗಮಿಸಿದ್ದಾರೆ. ಅವರಿಗೆ ಪ್ರೀತಿಪೂರ್ವಕ ಸ್ವಾಗತದೊಂದಿಗೆ ಎಲ್ಲ ರೀತಿಯ ಶುಭಾಶಯಗಳನ್ನು ಹಾರೈಸುವುದರೊಂದಿಗೆ ಇವರ ಈ ಕಾರ್ಯಕ್ರಮ ಉತ್ತರೋತ್ತರ ಅಭಿವೃದ್ಧಿಯಾಗಲಿ ಎಂದು ನೆಟ್ಟಣಿಗೆ ಶ್ರೀ ಮಹಾಲಿಂಗೇಶ್ವರ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಮಾಧವಣ್ಣ, ನಿಮ್ಮ ಕೌಟುಂಬಿಕ ಹಿನ್ನೆಲೆಯ ಬಗ್ಗೆ ಒಂದೆರಡು ಮಾತನ್ನು ಹೇಳಿ. ನಾವು ಮೂಲತಃ ಕಿನ್ನಿಂಗರ್ ಎಂಬಂತಹ ಪ್ರದೇಶದಲ್ಲಿ ವಾಸಿಸುವವರು. ನನ್ನ ಮನೆಗೆ ಮೊಳಕಾಲ್ ಅಂತ ಹೆಸರು. ಪ್ರಕೃತ ನೆಟ್ಟಣಿಗೆ ಮಾಧವ ಅಂತ ನನಗೆ ಹೆಸರು ಬಂದದ್ದು ನಾನು ನೆಟ್ಟಣಿಗೆ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಹೆಚ್ಚಾಗಿ ಇರುವುದರಿಂದ ನೆಟ್ಟಣಿಗೆ ಮಾಧವ ಎಂಬಂತಹ ಹೆಸರು ಚಾಲ್ತಿಯಲ್ಲಿ ಬಂತು. ಕೌಟುಂಬಿಕ ಹಿನ್ನೆಲೆ ಅಂತ ಹೇಳಿದರೆ ನನ್ನ ತಂದೆಯ ಹೆಸರು ಶಂಕರ ಚೆಟ್ಟಿಯಾರ್, ತಾಯಿಯ ಹೆಸರು ಶ್ರೀದೇವಿ ಅಂತ, ನನ್ನ ತಂದೆಯ ತಮ್ಮನ ಹೆಸರು ಚಾತು ಅಂತ, ಹಾಗೆ ಕೊನೆಯ
ತಮ್ಮನ ಹೆಸರು ಚಂದು, ಅರ್ಥಾತ್ ಯಕ್ಷಗಾನದ ದ್ರೋಣಾಚಾರ್ಯ ಬಿರುದಾಂಕಿತ ಪಡ್ರೆ ಚಂದು ಅವರು ನನ್ನ ತಂದೆಯ ಎರಡನೆಯ ತಮ್ಮ. ಸರಿ, ನಿಮಗೆ ಬಾಲ್ಯದಲ್ಲಿ ಯಕ್ಷಗಾನದ ಮೇಲೆ ಒಲವು ಇತ್ತ? ಬಾಲ್ಯದ ಜೀವನ ಹೇಗಿತ್ತು? ಬಾಲ್ಯದಲ್ಲಿ ಅತಿ ಬಡತನದ ಜೀವನ ನಮ್ಮದು. ವಿದ್ಯಾಭ್ಯಾಸ ಮುಂದುವರಿಸುವಂತಹ ಆಸೆ ಇತ್ತು. 4ನೇ ಕ್ಲಾಸಿನವರೆಗೆ ನೆಟ್ಟಣಿಗೆ ಶಾಲೆಯಲ್ಲಿ ಅಭ್ಯಾಸ ಮಾಡಿ ಆಮೇಲೆ ಇಲ್ಲಿಂದ 5 ಕಿಲೋಮೀಟರ್ ದೂರ ಇರುವಂತಹ ನಾಟೆಕಲ್ಲಿನಲ್ಲಿ ಮುಂದಿನ ವಿದ್ಯಾಭ್ಯಾಸಕ್ಕೆ ಹೊರಟದ್ದು. ಆಗ ಕಾಲಿಗೆ ಚಪ್ಪಲಿ ಇಲ್ಲ, ಹಿಡುವುದಕ್ಕೆ ಕೊಡೆ ಇಲ್ಲ, ನಡೆದುಕೊಂಡು ಹೋಗಬೇಕು. ಬೆಳಿಗ್ಗೆ ನಾವು 7 ಜನ ಇದ್ದೆವು ನಮ್ಮ ಕುಟುಂಬದಲ್ಲಿ. ಅರ್ಧ ಕಿಲೋ ಅವಲಕ್ಕಿ ತಂದರೆ ಅದು 7 ಪಾಲು ಮಾಡುವುದು. ತಾಯಿ ಏನು ತಿನ್ನದೆ ಆ ಅವಲಕ್ಕಿಯನ್ನು ನನಗೆ ಕೊಟ್ಟು ಶಾಲೆಗೆ ಕಳುಹಿಸ್ತಾ ಇದ್ರು. ಮಧ್ಯಾಹ್ನ ಈಗಿನ ಹಾಗೆ ಯಾವುದೇ ಅನ್ನವೋ ಅಥವಾ ಇನ್ನಿತರ ಉಪಹಾರಗಳ ವ್ಯವಸ್ಥೆ ಇರಲಿಲ್ಲ. ಬಡತನದ ಜೀವನ. ನಮಗೆ ಮಧ್ಯಾಹ್ನ ಮಾತ್ರ ಊಟ ಇದ್ದದ್ದು, ರಾತ್ರಿ ಊಟ ಇಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಕಷ್ಟಪಟ್ಟು 6ನೇ ಕ್ಲಾಸಿನವರೆಗೆ ಅಭ್ಯಾಸ ಮಾಡಿದೆ. ಧರಿಸುವುದಕ್ಕೆ ವಸ್ತ್ರ ಕೂಡ ಇಲ್ಲ. ವರ್ಷಕ್ಕೆ 1 ಚಡ್ಡಿ ಅಂಗಿ, ಅದು ವಾರಕ್ಕೊಮ್ಮೆ ತೊಳೆಯುವುದು. ಅಂತಹ ಹೀನ ಅಥವಾ ಕಷ್ಟದ ಪರಿಸ್ಥಿತಿಯಲ್ಲಿ ಬೆಳೆದು ಬಂದವ ನಾನು. ಸರಿ, ಕಡು ಬಡತನದಲ್ಲಿ ಬೆಳೆದವರು ನೀವು. ಹಾಗಾದ್ರೆ ನಿಮ್ಮ ಯಕ್ಷಗಾನದ ಪಯಣ ಹೇಗೆ ಶುರುವಾಯಿತು? ನನಗೆ ಯಕ್ಷಗಾನದಲ್ಲಿ ಚಿಕ್ಕಪ್ಪನ ವಿಷಯದಿಂದ ಯಕ್ಷಗಾನದ ಮೇಲೆ ಅಭಿಮಾನ ಇತ್ತು. ಶಾಲೆ ಬಿಟ್ಟ ನಂತರ ನಾನಿಲ್ಲಿ ಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ದೆ. ಆ ಸಮಯದಲ್ಲಿ ಹಿಂದೆ ಕಟೀಲು ಮೇಳದಲ್ಲಿದ್ದಂತಹ ವಿಶ್ವನಾಥ ಶೆಟ್ಟಿ ಅಂತ ಹೇಳುವವರು ಮತ್ತೆ ಅವರ ಒತ್ತಾಯದ ಮೇರೆಗೆ ನಾನು ಯಕ್ಷಗಾನಕ್ಕೆ ಸೇರುವುದಕ್ಕೆ ಕಾರಣ. ಅವರು ಹೇಳಿದರು, ನೀನೀಗೆ ಕೂಲಿ ಕೆಲಸಕ್ಕೆ ಹೋಗೋದು ಸರಿಯಲ್ಲ, ನಿನ್ನ ಚಿಕ್ಕಪ್ಪ ದೊಡ್ಡ ಕಲಾವಿದ, ತುಂಬ ಮಂದಿ ಶಿಷ್ಯರಿದ್ದಾರೆ, ನೀನು ಕೂಡ ಅದೇ ಹಾದಿಯಲ್ಲಿ ಹೋಗ್ಬೇಕಂತ. ನಿಜವಾಗಿ ಹೇಳುವುದಿದ್ರೆ ಎಲ್ಲರೂ ಯಕ್ಷಗಾನವನ್ನು ಹುಡುಕಿಕೊಂಡು ಹೋದರೆ ನನ್ನನ್ನು ಯಕ್ಷಗಾನ ಹುಡುಕಿಕೊಂಡು ಬಂತು. ಹಾಗಾದ್ರೆ ನಿಮ್ಮ ಮೊದಲ ಗುರುಗಳು ಯಾರು? ಮೊದಲ ಗುರುಗಳು ನನ್ನ ಚಿಕ್ಕಪ್ಪ ಪಡ್ರೆ ಚಂದು ಅವರೇ. ಅವರ ಮನೆಯಲ್ಲಿ ನಾನು ಯಕ್ಷಗಾನ ಅಭ್ಯಾಸ ಮಾಡಿದೆ ಮಳೆಗಾಲದಲ್ಲಿ. ಆ ಅನುಭವ ಹೇಗಿತ್ತು ನಿಮಗೆ? ಆಗ ನಾನೊಬ್ಬನೇ ಮನೆಯಲ್ಲಿ, ದೊಡ್ಡ ಕಷ್ಟ ಏನಿರಲಿಲ್ಲ. ಆಮೇಲೆ ಮನೆಗೆ ಬಂದು ಪುನಃ ಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ದೆ. ಸರಿ, ನೀವು ಮೊದಲ ಬಾರಿಗೆ ಯಕ್ಷಗಾನ ವೇಷ ಹಾಕಿದ್ದು ಎಲ್ಲಿ, ಯಾವಾಗ? ನಾನು 82ನೇ ಇಸವಿಯಲ್ಲಿ ಆದೂರು ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ಒಂದು ವೇಷ ಮಾಡಿದ್ದೇನೆ. ಮೊದಲು ಮಾಡಿದ ವೇಷ ಒಂದು ಸಖಿಯದ್ದು, ಮತ್ತೊಂದು ನಾರದನ ವೇಷ ಮಾಡಿದೆ. ಆಗ ಮವ್ವಾರು ಸಂಜಯರಾವ್ ಅಂತ ಹೇಳೋರು ಕಟೀಲು ಮೇಳದಲ್ಲಿದ್ದವರು ಅಲ್ಲಿ ಯಕ್ಷಗಾನ ಕಲಿಸ್ತಾ ಇದ್ರು. ಸರಿ, ನೀವು ಯಕ್ಷಗಾನ ಕಲಿಯುವಾಗ ತುಂಬಾ ಚುರುಕು ಆಗಿದ್ರ? ಯಾವ್ದಾದ್ರು ತುಂಟ ವಿದ್ಯಾರ್ಥಿ ಆಗಿದ್ರ? ಯಾವ್ದಾದ್ರು ತುಂಟತನ ಮಾಡಿದಂತಹ ವಿಷಯ ಯಾವ್ದಾದ್ರು ಉಂಟಾ? ಇಲ್ಲ, ಬಡತನದಲ್ಲಿ ಬೆಳೆದ ಕಾರಣ ಕಷ್ಟದ ಸ್ಥಿತಿ ನನ್ನಲ್ಲಿತ್ತು. ಆಮೇಲೆ ನಾನು ಮತ್ತೆ ಗುರುಗಳಿದ್ದಾರೆ ನನಗೆ. ಧರ್ಮಸ್ಥಳ ಲಲಿತ ಕೇಂದ್ರಕ್ಕೆ ಹೋದೆ 83-84ರಲ್ಲಿ. ಅಲ್ಲಿ ನನಗೆ ಸೂರ್ಯಕುಮಾರ್ ಗೋವಿಂದ ಭಟ್ರು ಮತ್ತು ಕರ್ಗಲ್ಲು ವಿಶ್ವೇಶ್ವರ ಭಟ್ರು ಯಕ್ಷಗಾನ ಅಭ್ಯಾಸ ಮಾಡಿಸಿದ್ರು. ಅಲ್ಲಿ 1 ವರ್ಷ ನಿರಂತರ ಗುರುಕುಲ ಪದ್ಧತಿಯಲ್ಲಿ ಯಕ್ಷಗಾನವನ್ನು ಅಭ್ಯಾಸ ಮಾಡಿದೆ. ಆಗ ಅಂತ ಇದೇನಿಲ್ಲ, ಇದು ತುಂಟತನವೋ ಅದೇನಿರಲಿಲ್ಲ. ಇದು ಅಲ್ಲಿ 3 ಹೊತ್ತು ಅನ್ನ ಸಿಕ್ಕುತ್ತಿದ್ದದ್ದೇ ನಮಗೆ ಒಂದು ಸಂತಸದಾಯಕವಾದಂಥ ವಿಚಾರ ಆಗಿತ್ತು. ಸರಿ, ನೀವು ಧರ್ಮಸ್ಥಳ ಕಲಿಕಾ ಕೇಂದ್ರಕ್ಕೆ ಹೋದ್ರಿ ಅಂತ ಹೇಳಿದ್ರಿ. ಅಲ್ಲಿ ಯಾರೆಲ್ಲ ನಿಮ್ಮ ಜೊತೆ ಇದ್ರು? ಅಂದ್ರೆ ಈಗ ಯಾರಾದ್ರೂ ಕಲಾವಿದರಾಗಿದ್ದಾರಾ ಪ್ರಸ್ತುತವಾಗಿ? ಇದ್ದಾರೆ. ನಮ್ಮ ಹೆಸರಾಂತ ಚೆಂಡವಾದಕರಾದ ದಯಾನಂತ ಮಜಲು ಸುಬ್ರಹ್ಮಣ್ಯ ಭಟ್ರು, ಮತ್ತೆ ಪಾರೆಕೋಡಿ ಗಣಪತಿ ಭಟ್ರು, ಮತ್ತೆ ಧರ್ಮೇಂದ್ರ ಆಚಾರ್ಯ, ತಿಲಕ ಹೆಗಡೆ, ಮತ್ತೆ ಈಗ ಆಗಲಿ ನಮ್ಮನ್ನು ಬಿಟ್ಟಾಗಲಿದಂತಹ ಗಂಗಾಧರ ಪುತ್ತೂರು, ಇವರೆಲ್ಲ ನನ್ನ ಸಹಪಾಠಿಗಳು. ಸರಿ, ಅಲ್ಲಿ ಯಕ್ಷಗಾನ ಕಲಿಯುವಾಗ ಸಹಪಾಠಿಗಳೊಡನೆ ಮತ್ತು ಗುರುಗಳೊಡನೆ ನಿಮ್ಮ ಒಡನಾಟ ಹೇಗಿತ್ತು? ಅಲ್ಲಿ ಮತ್ತೆ ನನಗೆ ಒಳ್ಳೆ ಗೌರವ ಇತ್ತು. ಯಾಕಂತ ಹೇಳಿದ್ರೆ ಪಡ್ರೆ ಚಂದು ಅವರ ಅಣ್ಣನ ಮಗ ಅಂತ ಹೇಳಿದ ಕಾರಣ, ಮತ್ತೆ ಹೇಳಿದಂತಹ ಎಲ್ಲ ಇದನ್ನು ನಾನು ಅಭ್ಯಾಸ ಮಾಡುತ್ತಾ ಇದ್ದೆ. ಒಡನಾಡಿಗಳು ಹಾಗೆ, ಯಾವುದೇ ಕಲಹ ಆಗಲಿ ಏನಿರಲಿಲ್ಲ. ಒಳ್ಳೆಯ ಒಂದು ಸಂತಸದಾಯಕ ವಾತಾವರಣ ಆಗಿತ್ತದು. ಮೊದಲು ನೀವು ಯಕ್ಷಗಾನ ಕಲಿಯುವಾಗ ಕಷ್ಟಕರವಾದಂತಹ ವಿಷಯ ಯಾವುದು ನಿಮಗೆ? ಕಷ್ಟಕರ ಅಂತ ಹೇಳಿದ್ರೆ ನಮ್ಮ ಈಗಿನ ಹಾಗೆ ಅಲ್ಲ. ಒಂದು ಹೆಜ್ಜೆಯನ್ನು ಒಂದೇ ಸಲ ಹೇಳಿಕೊಡುವುದಲ್ಲ. ಈಗ ಒಂದು ದೀನ್ ಕಿಟ ಕಿಟ ತಕ್ಕ ತರಿ ಕಿಟ ಕಿಟ ತಕ್ಕ ದೀನ್ ಕಿಟ ಕಿಟ ತಕ್ಕ ತರಿ ಕಿಟ ಕಿಟ ತಕ್ಕ ಕಿಟ ತಕ್ಕ ತರಿ ಕಿಟ ಕಿಟ ತಕ್ಕ ತರಿ ಕಿಟ ದದ್ದಿನ್ ದತ್ತ ದಿನ್ ದತ್ತ ದದಿಗಿಣತು ದದಿಗಿಣತು ದದಿಗಿಣತು. ಅದು 1 ವಾರ ಅಭ್ಯಾಸ ಮಾಡಬೇಕು, ಹಗಲು ರಾತ್ರಿ ಏಕತಾಳದ ಒಂದು ಬಿಡ್ತಿಕೆಯನ್ನು.
ಅದು ದಿವಸ ಆಗುವಾಗ ಕಷ್ಟ ಅಂತ ಆಗ್ತಾ ಇತ್ತು, ಇದೆಷ್ಟು ಸಲ ಮಾಡುವುದಂತ. ಅದಲ್ಲದು ಬೇರೆ ಏನಿಲ್ಲ. ಬಣ್ಣಗಾರಿಕೆ ವಿಷಯದಲ್ಲಿ ನಿಮಗೆ ಗುರುಗಳು ಯಾರಾಗಿದ್ರು? ಆ ವಿಷಯದಲ್ಲಿ ನಿಮಗೆ ಕಷ್ಟ ಆದದ್ದುಂಟ? ಬಣ್ಣಗಾರಿಕೆಯಲ್ಲಿ ನನಗೆ ಕಷ್ಟ ಆಗಲಿಲ್ಲ. ಯಾಕಂತ ಹೇಳಿದ್ರೆ ನಮಗೆ ಅಲ್ಲಿ ಬಣ್ಣಗಾರಿಕೆಯ ತರಬೇತಿ ಇತ್ತು, ಕೇಂದ್ರದಲ್ಲೇ ತರಬೇತಿ ಇತ್ತು. ಇಂಥ ವೇಷಕ್ಕೆ ಹೀಗೆ ಬಣ್ಣಗಾರಿಕೆ ಮಾಡಬೇಕಂತ ಹೇಳುವ ತರಬೇತಿ ಇತ್ತು. ಮತ್ತು ಸ್ತ್ರೀ ವೇಷ, ಪುಂಡು ವೇಷ, ಹಾಗೆ ಬಣ್ಣದ ವೇಷ, ಅದರ ಎಲ್ಲ ಕ್ರಮಗಳನ್ನು ಕೂಡ ಅಲ್ಲಿ ಹೇಳಿಕೊಡ್ತಾ ಇದ್ರು. ಸರಿ, ಯಕ್ಷಗಾನ ಕಲಿಯುವಾಗ ನಿಮ್ಮ ದಿನಚರಿ ಹೇಗಿತ್ತು? ಅಂದ್ರೆ ಬೆಳಗ್ಗೆ ಏನು ಮಾಡ್ತಾ ಇದ್ರಿ ಅಲ್ಲಿ ಕಲಿಕಾ ಕೇಂದ್ರದಲ್ಲಿ, ಮತ್ತೆ ಮಧ್ಯಾಹ್ನ ಹೇಗೆ ಗುರುಗಳು ಪಾಠ ಮಾಡುತ್ತಾ ಇದ್ರು? ಕಲಿಕಾ ಕೇಂದ್ರದಲ್ಲಿ ದಿನಚರಿ ಅಂತ ಹೇಳಿದ್ರೆ ಅದೊಂದು ವಿಶೇಷ ಅನುಭವ. ಬೆಳಿಗ್ಗೆ 5:30 ಗಂಟೆಗೆ ಎದ್ದು ಸ್ನಾನ ಮಾಡಿ ನಮ್ಮ ನಿತ್ಯ ವಿಧಿಗಳನ್ನೆಲ್ಲ ತೀರಿಸಿ ಗಣಪತಿಯನ್ನು ಪೂಜಿಸುವುದು. ಆಮೇಲೆ ಒಂದು ಅರ್ಧ ಗಂಟೆ ಬಾಯಿ ಪಾಠ ಮಾಡುವುದು. ಆಮೇಲೆ ಸ್ವಲ್ಪ ಹೆಜ್ಜೆಗಾರಿಕೆ ಅಭ್ಯಾಸ ಮಾಡುವುದು. ಪುನಃ 9 ಗಂಟೆ ಆಗುವಾಗ ಗಂಜಿ ಊಟ. ಅದು ಗಂಜಿ ಊಟ ಮಾಡಿ ಬಂದ ನಂತರ ಪುನಃ ತರಬೇತಿ 12 ಗಂಟೆಯವರೆಗೆ. 12 ಗಂಟೆಯಿಂದ ನಂತರ ಸ್ನಾನ ಮಾಡುವವರಿಗೆ ಸ್ನಾನ ಮಾಡ್ಬೋದು, ಬಟ್ಟೆ ಒಗೆಯುವವರಿಗೆ ಬಟ್ಟೆ ಒಗೆದು ಬಂದು ಪುನಃ 1 ಗಂಟೆಗೆ ಊಟಕ್ಕೆ ಹೋಗಿ ಬಂದು 2 ಗಂಟೆಗೆ ಪುನಃ ತರಬೇತಿ 5 ಗಂಟೆಯವರೆಗೆ. 5 ಗಂಟೆಗೆ ವಿಶ್ರಾಂತಿ. ಪುನಃ 6 ಗಂಟೆಗೆ ಶುರು ಮಾಡಿದರೆ 8 ಗಂಟೆಯವರೆಗೆ. 8 ಗಂಟೆಗೆ ಛತ್ರಕ್ಕೆ ಹೋಗಿ ಊಟ ಮಾಡಿ ಬಂದು ಮತ್ತೆ ಪುನಃ ಅಭ್ಯಾಸ ಮಾಡುವುದು, ಬಾಯಿ ತಾಳ ಅಭ್ಯಾಸ ಮಾಡುವುದು. ಹೀಗೆ ಗುರುಗಳು ಹೇಳಿಕೊಡ್ತಾ ಇದ್ರು. ಸರಿ, ನೀವು ಯಕ್ಷಗಾನ ಕಲಿಯುವಾಗ ಮನೆಯವರ ಪ್ರೋತ್ಸಾಹ ಹೇಗಿತ್ತು? ನಾನು ಯಕ್ಷಗಾನಕ್ಕೆ ಸೇರ್ಬೇಕಂತ ಹೇಳಿ ಅತೀ ಹೆಚ್ಚು ಆಸೆ ಪಟ್ಟದ್ದು ನನ್ನ ತಾಯಿ. ಯಕ್ಷಗಾನ ಕಲಾವಿದ ಆಗ್ಬೇಕಂತೇಳಿ ತುಂಬ ಆಶೀರ್ವಾದ ಮಾಡಿದ್ದಾರೆ. ಅವರ ತಂದೆಗೂ ಒಳ್ಳೆಯ ಯಕ್ಷಗಾನದ ಮೇಲೆ ಅಭಿಮಾನ ಇತ್ತು. ಯಾಕಂತ ಹೇಳಿದರೆ ಹಿರಿಯ ಬಲಿಪ್ಪ ಭಾಗವತರು, ಹೆಸರು ಕೇಳಿರ್ಬೋದು. ಅವರನ್ನು ಯಾರು ನೋಡಲಿಲ್ಲ, ನಾನು ನೋಡಲಿಲ್ಲ. ಅವರು ಆಟಕ್ಕೆ ಹೋಗುವಾಗ ಅವರ ಎಲೆಡಿಕೆ ಪೆಟ್ಟಿಗೆಯನ್ನು ನನ್ನ ತಂದೆ ಹಿಡ್ಕೊಂಡು ಹೋಗ್ತಾ ಇದ್ರಂತೆ, ಕಾಲ್ನಡಿಗೆಯಲ್ಲಿ ಹೋಗುವಾಗ ರಾತ್ರಿ ಸಣ್ಣದಿರುವಾಗ. ಹಾಗೆ ತಂದೆಗೂ ಯಕ್ಷಗಾನದ ಮೇಲೆ ಒಳ್ಳೆ ಅಭಿಮಾನ ಇತ್ತು. ಮನೆಯವರ ಪ್ರೋತ್ಸಾಹವೇ ನಾನು ಮುಂದೆ ಬರುವುದಕ್ಕೆ ಕಾರಣ. ಧರ್ಮಸ್ಥಳ ಕಲಿಕಾ ಕೇಂದ್ರದಿಂದ ಯಾವ ಮೇಳಕ್ಕೆ ಆಯ್ಕೆಯಾದ್ರಿ ನೀವು? ನಾನಲ್ಲಿಂದ ನೇರವಾಗಿ ಮನೆಗೆ ಬಂದು ಪುನಃ ಮೇಳ ಸೇರುವುದಕ್ಕೆ ಯಾವುದಂತ ಆಲೋಚನೆ ಮಾಡಿದೆ, ಕಟೀಲು ಮೇಳಕ್ಕೆ ಹೋಗುದಂತ ಹೇಳಿ. ಹಾಗೆ ಯಾರೊಬ್ಬರು ಹೇಳಿದ್ರು ಕದ್ರಿ ಮೇಳಕ್ಕೆ ಹೋಗುವಂತ. ಆಗ ಅದರಲ್ಲಿ ಕಲಾವಿದರು ಇದ್ದರು. ಆ ಸಮಯದಲ್ಲಿ ಕರ್ನೂರು ಕೊರ್ಗಪ್ಪರೈ ಅಂತ, ನೀವು ಕದ್ರಿ ಮೇಳದ ವ್ಯವಸ್ಥಾಪಕರು. ಯಾಕಂತ ಹೇಳಿದರೆ ಕಲಾವಿದರಿಗೆ 100 ರೂಪಾಯಿಯ ನೋಟು ತೋರಿಸಿದಂಥ ವ್ಯಕ್ತಿ ಅವರು. ಅದಕ್ಕಿಂತ ಮೊದಲು ಕಲಾವಿದರಿಗೆ 10 ರೂಪಾಯಿ, 20 ರೂಪಾಯಿ, 50 ರೂಪಾಯಿ ಸಂಬಳದ ಕಲಾವಿದ ಬಹಳ ಕಡಿಮೆ. ಕಲಾವಿದರಿಗೆ ಸಂಬಳ ಏನು ಅಂತ ಅಥವಾ ಕಲಾವಿದರ ಯೋಗ್ಯತೆಯನ್ನು ಎತ್ತಿ ತೋರಿಸಿದವರು ಕರ್ನೂರು ಕೊರ್ಗಪ್ಪರೈ ಅವರು. ಅವರು ಹೇಳಿದ್ರು ನೀನು ಸುಂಕದಕಟ್ಟೆ ಮೇಳಕ್ಕೆ ಹೋಗಂತ. ಹಾಗೆ ನಾನು ಸುಂಕದಕಟ್ಟೆ ಮೇಳಕ್ಕೆ ಸೇರಿದೆ. ಹಾಗಾದ್ರೆ ಮೊದಲು ಸೇರಿದ ನೀವು ಸುಂಕದಕಟ್ಟೆ ಮೇಳ. ಅಲ್ಲಿನ ಅನುಭವ ಹೇಗಿತ್ತು ನಿಮಗೆ? ಸುಂಕದಕಟ್ಟೆ ಮೇಳದ ಅನುಭವ ನನಗೊಂದು ದೊಡ್ಡ ಪಾಠಶಾಲೆಯೇ ಆಗಿತ್ತು. ಮಹಾನ್ ಕಲಾವಿದರು ಅದರಲ್ಲಿ. ಪುತ್ತಿಗೆ ತಿಮ್ಮಪ್ರೈ ಭಾಗವತರು, ಮತ್ತು ಚಕ್ಕುಳಿ ಮೊದಲೆಗಾರರಂತ ಗೋಪಾಲಕೃಷ್ಣ ಭಟ್ರು, ಮತ್ತು ಪದ್ಯಾಣ ಶಂಕರನಾರಾಯಣ ಭಟ್ರು, ಮತ್ತು ಬಲಿಪ್ಪರ ತಮ್ಮ. ಅತಿಥಿ ಕಲಾವಿದರಾಗಿ ಒಂದು 3 ತಿಂಗಳು 4 ತಿಂಗಳು ಹಿರಿಯ ಅಗರಿ ಶ್ರೀನಿವಾಸ ಭಾಗವತರು ಬರ್ತಾ ಇದ್ರು. ಅವರ ಹೇಗೆ ಚಾಪೆ ಹಾಕುವುದು, ಅವರ ಸೇವೆ ಎಲ್ಲ ಮಾಡುವಂಥ ಒಂದು ಭಾಗ್ಯ ನನಗೆ ಸಿಕ್ಕಿತು. ಆಗ ಅವರಿಗೆ ನಿದ್ದೆ ಬರೋವರೆಗೆ ನನಗೆ ಅವರು ಯಕ್ಷಗಾನದ ಬಗ್ಗೆ, ಹಿಂದಿನ ಯಕ್ಷಗಾನ ಹೇಗೆ ಇತ್ತು, ಈಗ ಹೇಗಿದೆ ಎಂಬಂಥ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಅವರು ನನಗೊಂದು ಅರ್ಥದಲ್ಲಿ ಗುರುಗಳೇ, ಮಹಾಗುರುಗಳು. ನನಗೆ ಅಷ್ಟು ವಿಷಯವನ್ನು ತಿಳಿಸಿದ್ರು. ಆಮೇಲೆ ಕಲಾವಿದರಾಗಿ ಭೀಮಭಟ್ರು, ಅಂಬಾಪ್ರಸಾದ್ ಪಾತಾಳ, ಸಿದ್ದಕಟ್ಟೆ ಪದ್ಮನಾಭ ಶೆಟ್ಟಿಗಾರರು, ಹಳುವಳ್ಳಿ ಗಣೇಶ ಭಟ್ಟು, ಮತ್ತು ತ್ರಿವಿಕ್ರಮ್ ಶೆಣಾಯಿ, ಮತ್ತು ಜನಾರ್ದನ ಜೋಗಿ ಮಂಜೇಶ್ವರ, ಮತ್ತು ಬೇತ ಕುಂಜಣ್ಣ, ಮಹಾನ್ ಕಲಾವಿದರ ಒಂದು ಇದದು. ಸರಿ, ಹಾಗಾದ್ರೆ ನೀವು ಮೇಳಕ್ಕೆ ಸೇರಿದ ಮೇಲೆ ಮೊದಲು ಗೆಜ್ಜೆ ಕಟ್ಟಿದ್ದು ಯಾವ ಪ್ರಸಂಗದಲ್ಲಿ ಅಂತ ನೆನಪುಂಟಾ? ಮೊದಲು ಸೇವೆ ಆಟಕ್ಕೆ ಹೋದ್ದು. ಅವತ್ತು ಶುರು ಹೋದ ದಿವಸವೇ ನನಗೆ ಪೀಟಿಗೆ ಶ್ರೀವೇಷ ಕೊಟ್ಟರು. ಕೇಂದ್ರದಿಂದ ಹೋಗಿ ನನಗೆ ಪ್ರಥಮವಾಗಿ ಪೀಟಿಗೆ ಶ್ರೀವೇಷ ಕೊಟ್ಟರು. ಆಮೇಲೆ ಎಲ್ಲ ವೇಷವನ್ನು ಮಾಡಿದ್ದೇನೆ. ನಿತ್ಯ ವೇಷ ಮಾಡಿದ್ದೇನೆ, ಮತ್ತೊಂದು ಕುಕ್ಕುದಪ್ಪು ಅಂತೇಳಿ, ಡೌರ್ ಅಂತೇಳಿ ಶುರುವಿಗೆ ಬರೋದು, ಅದು ಮಾಡಿದ್ದೇನೆ. ಮುಖ್ಯ ಶ್ರೀವೇಷ ಮಾಡಿದ್ದೇನೆ. ಸಾಧಾರಣ ಎಲ್ಲ ವೇಷ ಮಾಡಿದ್ದೇನೆ. ಶುರು ಮಾಡಿದ್ದು ದೇವೇಂದ್ರ ಬಲ ಅಲ್ಲ, ಪಾಂಡವ ಸಮಯದಲ್ಲಿ ಪಕ್ಕಡಿ ವೇಷ ಮಾಡಿದ್ದು. ಸರಿ, ಆ ನಂತರದ ಯಕ್ಷಗಾನ ಪಯಣ ಹೇಗಿತ್ತು ನಿಮ್ಮದ್ದು?
ಆಗ ಈಗಿನ ಹಾಗೆ ಅಲ್ಲ, ಭಯಂಕರ ಕಷ್ಟ ಇತ್ತು. ಒಂದು ಕಡೆಯಿಂದ ಒಂದು ಕಡೆಗೆ ಪೆಟ್ಟಿಗೆ ಹೊತ್ತುಕೊಂಡು ಹೋಗೋದು, ಮತ್ತೆ ಭಾಗವತರು ಎಲ್ಲಿ ಮಲಗ್ತಾರೆ ಅವರಿಗೆ ಚಾಪೆ ಹಾಕಿ ಕೊಡುವ ವ್ಯವಸ್ಥೆ ಅದು ನನಗೆ ಇದ್ದದ್ದು. ಆಮೇಲೆ ಹಿರಿಯ ಕಲಾವಿದರ ರಂಗಿನ ಬಟ್ಟೆ ಒಗೆದು ಕೊಡಬೇಕು, ಮತ್ತು ಭಾಗವತರ ಬಟ್ಟೆ ಒಗೆದು ಕೊಡಬೇಕು, ಮತ್ತು ಪಿಂಡಿ ಅಂತ ಈ ಒಳಗೆ ಡ್ರೆಸ್ಸಿನ ಒಳಗೆ ಕಟ್ಟುವಂಥ ಹಳೆ ಬಟ್ಟೆಗಳು ಅದನ್ನು ಒಣಗಿಸಬೇಕು. ಮತ್ತು ಅದು ನಿತ್ಯ ವೇಷದ 2 ಹುಡುಗರಿಗೆ, ಒಬ್ಬನಿಗೆ ಈ ಬಟ್ಟೆ ಪಿಂಡಿ ಎಲ್ಲ ಒಣಗಿಸಲಿಕ್ಕೆ ಹೋಗೋದು, ಮತ್ತೊಬ್ಬನಿಗೆ ದೇವರ ಪಾತ್ರೆ ಎಲ್ಲ ತೊಳಿಲಿಕ್ಕೆ ಹೋಗೋದು. ಹೋದರೆ 1 ರೂಪಾಯಿ ಕೊಡ್ತಾರೆ ಪೂಜೆ ಭಟ್ಟರು. ಅದು ನಮಗೆ ಸಾಕಾಗ್ತಾ ಇತ್ತು. ಆಗ ಅನುಭವ ಒಳ್ಳೆಯದಾಗಿದೆ. ಮತ್ತು ಸಂಬಳ ಬಹಳ ಕಡಿಮೆ, ನನಗೆ 5 ರೂಪಾಯಿ ಸಂಬಳ ಇದ್ದದ್ದು ದಿವಸಕ್ಕೆ. ಒಳ್ಳೆಯ ಅನುಭವ. ಸರಿ, ಮೊದಲು ನಿಮ್ಮನ್ನು ಯಕ್ಷಗಾನದಲ್ಲಿ ತೊಡಗಿಸಿಕೊಳ್ಳುವಾಗ ಹಿರಿಯ ಕಲಾವಿದರ ಮತ್ತು ಸಹ ಕಲಾವಿದರ ಬೆಂಬಲ ಹೇಗಿತ್ತು? ನನಗೆ ಎಲ್ಲಿ ಹೋದರೂ ದೊಡ್ಡ ಒಂದು ಬೆಂಬಲ ನನ್ನ ಚಿಕ್ಕಪ್ಪನ ಹೆಸರು, ಪಡ್ರೆ ಚಂದು ಅವರ ಅಣ್ಣನ ಮಗ ಅಂತ ಹೇಳೋ ಒಂದು ಹೆಸರಿತ್ತು ನನಗೆ. ಹಾಗೆ ಎಲ್ಲ ಕಲಾವಿದರು ನನ್ನನ್ನು ಆ ರೀತಿ ನಡೆಸಿಕೊಳ್ತಾ ಇದ್ರು, ನನಗೆ ಹೇಳಿಕೊಡ್ತಾ ಇದ್ರು. ನಾನೆಲ್ಲಿಯಾದರೂ ತಪ್ಪಿ ನಡೆದ್ರೆ ಅವ್ರು ಹೇಳ್ತಾ ಇದ್ರು, ನಿನ್ನ ಚಿಕ್ಕಪ್ಪ ಇಂಥ ಕಲಾವಿದ, ಅವರಿಗೊಳ್ಳೆ ಹೆಸರಿದೆ, ನೀನು ಆ ರೀತಿ ಮಾಡಬಾರ್ದು, ಈ ರೀತಿಯಲ್ಲಿ ಹೋಗ್ಬೇಕಂತ ಹೇಳಿ ನನಗೆ ಮಾರ್ಗದರ್ಶನ, ಒಳ್ಳೆ ಅವರ ಮಾರ್ಗದರ್ಶನದಿಂದಲೇ ನಾನು ಇವತ್ತು ಯಾವುದೇ ಪ್ರಸಂಗದಲ್ಲಿ ವೇಷ ಮಾಡುವಂತಹ ಒಂದು ಭಾಗ್ಯ ಸಿಕ್ಕಿದ್ದು. ಸರಿ, ಆರಂಭದ ಕಾಲದಲ್ಲಿ ಯಾವಾಗಾದ್ರೂ ನಿಮಗೆ ಯಕ್ಷಗಾನವೇ ಬೇಡ ಅಂತ ಅನಿಸಿದಂತಹ ಕ್ಷಣಗಳು ಉಂಟಾ? ನನಗೆ ಅಂಥ ಅನಿಸಿಕೆ ಬರಲಿಲ್ಲ ಪ್ರಾರಂಭದಲ್ಲಿ. ಆದರೆ ಕೊನೆಯ ಈಗ ಹತ್ತಿರ ಒಂದು 7-8 ವರ್ಷಕ್ಕೆ ಮೊದಲು ಒಮ್ಮೆ ಯಕ್ಷಗಾನ ಬೇಡ ಅಂತ ಹೇಳುವಂಥ ಚಿಂತೆ ಬಂತು. ಯಾಕಂತ ಹೇಳಿದರೆ ಕಟೀಲು ಮೇಳದಲ್ಲಿ ತಿರುಗಾಟ ಮಾಡಿದಂತಹ ಮವ್ವಾರು ಸಂಜೀವಣ್ಣ, ನಾರಂಪಾಡಿ ಸಂಜೀವಣ್ಣ ಅಂತ ಹೇಳುವುದವರನ್ನು, ಅವರು ತೀರಿ ಹೋದರು. ತೀರಿ ಹೋದಾಗ ಅಲ್ಲಿ ಕತ್ತಲೆ, ಆ ಮನೆಯಲ್ಲಿ ಕರೆಂಟ್ ಇಲ್ಲ. ಕಡೆಗೆ ನೋಡುವಾಗ ಚಿಮ್ನಿ ಗೂಡಿನಲ್ಲಿ ಚಿಮ್ನಿ ದೀಪ ಹೊತ್ತು, ಆ ದೀಪಕ್ಕೆ ಹಾಕಲಿಕ್ಕೆ ಚಿಮ್ನಿ ಎಣ್ಣೆ ಇಲ್ಲ. ಒಬ್ಬ ಕಲಾವಿದನ ಬದುಕನ್ನು ನೆನೆದು ಯಕ್ಷಗಾನವೇ ಬೇಡ, ಅವರು ಯಕ್ಷಗಾನಕ್ಕೆ ಬಂದ ಕಾರಣ ಅಲ್ಲ ಅವರಿಗೆ ಇಂಥ ಪರಿಸ್ಥಿತಿ ಬಂದದ್ದಂತೇಳಿ ಆಗ ಒಂದು ನೋವು ಆಗಿದೆ, ದುಃಖವೂ ಆಗಿದೆ. ಯಕ್ಷಗಾನದ ಕಲಾವಿದರ ಬದುಕಿನ ಕುರಿತು ಬಹಳಷ್ಟು ಬೇಸರ ಆಗಿದೆ. ಬೇಡವೇ ಬೇಡ ಅಂತೇಳಿ ನನಗೊಂದು ಚಿಂತನೆ ಬಂದದ್ದು ಆಗ ಮಾತ್ರ. ಸರಿ, ಸುಂಕದಕಟ್ಟೆ ಮೇಳದ ನಂತರ ಯಾವೆಲ್ಲ ಮೇಳಗಳಲ್ಲಿ ತಿರುಗಾಟ ಮಾಡಿದ್ದೀರಿ ನೀವು? ನಾನು 4-5 ವರ್ಷ ಸುಂಕದಕಟ್ಟೆ ಮೇಳದಲ್ಲೇ ಇದ್ದೆ. ಒಂದು 3 ವರ್ಷ ಬಾಕಿ ಪುಂಡುವೇಷ, ಶ್ರೀವೇಷ ಎಲ್ಲ ಮಾಡ್ತಾ ಇದ್ದೆ. ಒಂದು 2 ವರ್ಷ ಅದರಲ್ಲಿ ಸಹ ಹಾಸ್ಯಗಾರನಾಗಿ ನಾನು ಕೆಲಸ ಮಾಡ್ತಾ ಇದ್ದೆ. ಆಗ ಶಬರಿಮಲೆ ಅಯ್ಯಪ್ಪ ಇಂತೆಲ್ಲ ಪ್ರಸಂಗ ಬರ್ತಾ ಇತ್ತು. ಆಗ ನಮ್ಮ ಅಬ್ಬು ಸೇಕು, ಅಡ್ಕಸ್ಥಳ ನಾರಾಯಣ ಶೆಟ್ಟರ ಮಗ ಪುರಂದರ ಶೆಟ್ಟಿ ಅಂತ ಹೇಳುವವ್ರದ್ದು ಅಬ್ಬು, ನನ್ನದು ಸೇಕು. ಅದು ಭಯಂಕರ ಪ್ರಚಾರದಲ್ಲಿತ್ತು ಆ ಕಾಲದಲ್ಲಿ. ಅದಕ್ಕೆ ಬಹಳ ಬೆಂಗಳೂರಿಂದ ಕೂಡ ನಮ್ಮ ಅಬ್ಬು ಸೇಕಿಗೆ ಬೆದರಿಕೆ ಪತ್ರ ಬಂದಿತ್ತು. ಒಂದು ಧರ್ಮದವರನ್ನು ಹೀಯಾಳಿಸುವ ಹಾಗೆ ಅವರು ಮಾತಾಡ್ತಾರೆ ಅಂತ ಹೇಳಿ ಮೇಳಕ್ಕೆ, ಸುಂಕದಗಟ್ಟೆ ದೇವಸ್ಥಾನಕ್ಕೆ, ಅಲ್ಲಿಯ ನಿರಂಜನ ಸ್ವಾಮಿಗಳಿಗೆಲ್ಲ ಪತ್ರಿಕೆ ಬಂದಿತ್ತು. ಅದು ನನಗೆ ಒಳ್ಳೆಯ ಅನುಭವದ ತಿರುಗಾಟ. ಕಷ್ಟವೂ ಇತ್ತು, ಸುಖವೂ ಇತ್ತು. ಒಳ್ಳೆ ಅನುಭವ ಆಗಿದೆ. ಕಷ್ಟ ಬಂದದಕ್ಕೆ ಅನುಭವ ಆಗಿದೆ ನನಗೆ. ನಂತರ ಯಾವೆಲ್ಲ ಮೇಳದಲ್ಲಿ ತಿರುಗಾಟ ಮಾಡಿದ್ರಿ? ನಂತರ ನಾನು 1 ವರ್ಷ ಕೂಡ್ಲು ಮೇಳದಲ್ಲಿದ್ದೆ. ಕಾವೂರು ಕೇಶವಣ್ಣನವರ ಮೇಳ ತೆಗೆದಾಗ 1 ವರ್ಷ ಇದ್ದೆ. ಆಮೇಲೆ ಸ್ವಲ್ಪ ಸಮಯ ಸುಬ್ರಹ್ಮಣ್ಯ ಮೇಳದಲ್ಲಿದ್ದೆ. ಆಗ ತುಂಬ ವೇಷ ಮಾಡುವಂಥ ಅವಕಾಶ ಸಿಕ್ಕಿತ್ತು. ಬೆಳಿಗ್ಗೆ ಆಗುವಾಗ 5-6 ವೇಷ ಮಾಡಬೇಕಾಗ್ತದೆ. ಬೆಳಿಗ್ಗೆ ಆಗುವಾಗ ತುಳು ಪ್ರಸಂಗದಲ್ಲಿ ಅದು ಒಳ್ಳೆಯ ಒಂದು ಅನುಭವ. ಅವರು ಸಹ ಸೀನ ಭಂಡಾರಿ ಅವರು ಅವರ ಮಕ್ಕಳಿಗೆ ಹೇಳಿಕೊಟ್ಟ ಹಾಗೆ ನನಗೆ ಪುರಾಣದ ಕೆಲವು ಕಥೆಗಳನ್ನು, ಕೆಲವು ವಿಷಯಗಳನ್ನು ಬರೆದುಕೊಟ್ಟು, ಕೆಲವು ಪುಸ್ತಕಗಳನ್ನು ಓದೋದಕ್ಕೆ ಕೂಡ ನನಗೆ ತಂದು ಕೊಟ್ಟಿದ್ದಾರೆ, ನಿನಗೆ ಭವಿಷ್ಯತ್ತಿದೆ ಅಂತ ಹೇಳಿ. ಆಮೇಲೆ ಮಲ್ಲಮೇಳದಲ್ಲಿ 5 ವರ್ಷ ತಿರುಗಾಟ. ನಮ್ಮ ಪಟ್ಲ ಮಹಾಬಲ ಶೆಟ್ಟರ್ ಅಂತ ಹೇಳಿ, ಪಟ್ಲ ಗೊತ್ತಿನವರು. ಅದು ಒಳ್ಳೆಯ ಅನುಭವವೇ. ಪಟ್ಲ ಸತೀಶ್ ಶೆಟ್ಟಿ ಅವರ ತಂದೆ ಮಹಾಬಲ ಶೆಟ್ಟಿ ಅವರು ಇದ್ದಂತಹ ಮಲ್ಲಮೇಳದಲ್ಲಿ ನೀವು ತಿರುಗಾಟ ಮಾಡ್ತಾ ಇದ್ರಿ. ಅವರ ಕುರಿತು 1-2 ಮಾತನ್ನು ಹೇಳ್ತೀರಾ? ಅದು ನನಗೆ ಒಂದು ಭಾಗ್ಯದ ಬಾಗಿಲು ತೆರೆದದ್ದು. ಯಾಕಂತ ಹೇಳಿದರೆ ಪ್ರಚಾರಕ್ಕೆ ಬಂದದ್ದು ನಾನು ಪಟ್ಲ ಮಹಾಬಲ ಶೆಟ್ಟರ ಮೇಳಕ್ಕೆ ಸೇರಿದ ನಂತರ ಮಲ್ಲಮೇಳದಲ್ಲಿ. ಅವರೇ ಬಾ ಅಂತ ಹೇಳಿ ನನ್ನನ್ನು ಕರೆದದ್ದು. ಮೊದಲೇ ನಮಗೆ ಸುಂಕದಗಟ್ಟೆ ಮೇಳದಲ್ಲಿ ಪರಿಚಯ ಇತ್ತು ಮಹಾಬಲ ಶೆಟ್ಟರಿಗೂ ನನಗೆ. ಅವರದರಲ್ಲಿ ಭಾಗವತಿಗೆ ಮಾಡ್ತಾ ಇದ್ರು, ಮದ್ದಳೆ ಬಾರಿಸ್ತಾ ಇದ್ರು.
ಆ ಒಂದು ಪರಿಚಯ ಇತ್ತು. ಅದು ಪುನಃ ನಾನು ಆ ಮೇಳಕ್ಕೆ ಬರುವ ಹಾಗೆ ಆಯಿತು, ಮಲ್ಲ ಮೇಳಕ್ಕೆ. ಆಗ ತೆಂಕಬೈಲು ತಿರುಮಲೇಶ್ವರ ಶಾಸ್ತ್ರಿ ಪದ್ಯಕ್ಕೆ ಅದರ ಯಾವುದೇ ಪ್ರಧಾನ ವೇಷ ಪುಂಡುವೇಷ ಬಂದರೂ ಶ್ರೀವೇಷ ಬಂದರೂ ಅದು ನನಗೆ. ಎಲ್ಲ ವೇಷ ಯಾವುದೇ ಪ್ರಧಾನ ವೇಷ ಬಂದರೂ ಅದು ನನಗೆ. ಒಳ್ಳೆಯ 5 ವರ್ಷದ ಒಳ್ಳೆಯ ತಿರುಗಾಟ. ಆ ಸಮಯದಲ್ಲಿ ನಮ್ಮ ಪಟ್ಲ ಸತೀಶ ಭಾಗವತರು 2ನೇ ಕ್ಲಾಸು 3ನೇ ಕ್ಲಾಸು, ಮತ್ತು ಅವನ ಅಕ್ಕ ಶೋಭಾ 4ನೇ ಕ್ಲಾಸಿನಲ್ಲಿದ್ಲು. ಆಗ ಬಿಡುವಿನ ಸಮಯದಲ್ಲಿ ನಾನು ಪಟ್ಲದವರ ಮನೆಯಲ್ಲೇ ಇದ್ದದ್ದು, ಪಟ್ಲ ಸತೀಶರ ಮನೆಯಲ್ಲೇ ಇದ್ದದ್ದು. ಯಾಕಂತ ಹೇಳಿದರೆ ಅವರ ಎಲ್ಲ ಕುಟುಂಬದವರ ಪರಿಚಯ ನನಗುಂಟು. ಈಗ ಸತೀಶರ ಚಿಕ್ಕಮ್ಮಂದಿರಿದ್ದಾರೆ, ಜಯಂತಿ, ಭಾರತಿ, ಹಾಗೆ ಅಂತೇಳಿ. ಅವರ ಮಾವ ಸದಾಶಿವ ಅಂತೇಳಿ ಅವರು ಸಣ್ಣ ಪ್ರಾಯದಲ್ಲಿ ತೀರಿ ಹೋದರು. ಮತ್ತು ಅವರ ದೊಡ್ಡ ಮಾವ, ಅವರೆಲ್ಲ ಕುಟುಂಬದವರ ಮನೆಗೂ ನಾನು ಹೋಗ್ತಾ ಇದ್ದೆ. ನನ್ನನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗ್ತಾ ಇದ್ರು. ಯಾರು? ಪಟ್ಲ ಸತೀಶ್ ಶೆಟ್ಟರ ತಾಯಿ. ಹೋಗುವಾಗ ನಾವು 4 ಜನ, ಒಂದು ಅವರ ಅಣ್ಣ ಬಾಲಕೃಷ್ಣ, ಶೋಭಾ, ಸತೀಶ, ನಾನು. ಹಾಗೆ ಕೆಲವರ ಕುಟುಂಬದ ಮನೆಯವರ ಅಲ್ಲಿಗೆ ಹೋಗುವಾಗ ಇದು ಯಾರು ಅಂತ ಕೇಳುವಾಗ ಅವರ ತಾಯಿ ಹೇಳ್ತಾ ಇದ್ರು, ಅವ ಎಂಕಲ್ನ ಬಾಳೆ ಅಂತ. ನನ್ನನ್ನು ಈಗಲೂ ಕರೆಯೋದು ಬಾಳೆ ಅಂತ, ಇಬ್ಬರು ಸಹ. ಅವರು ಹೇಳ್ತಾ ಇದ್ರು, ಎಂಕ 4 ಜೋಕ್ಳು ಇಂದೇನ ಬಾಲೆ ಅಂತ ಹೇಳಿ. ಅಷ್ಟು ಪ್ರೀತಿಯಲ್ಲಿ ನನ್ನನ್ನು ನೋಡ್ತಾ ಇದ್ರು. ಮತ್ತು ಈ ಸತೀಶ ಸಣ್ಣದಿರುವಾಗ ನನ್ನ ಹತ್ತಿರವೇ ಮಲಗ್ತಾ ಇದ್ದದ್ದು ರಾತ್ರಿ. ನನ್ನ ಹತ್ತಿರ ನನ್ನ ಹೊಟ್ಟೆ ಅಡಿಯಲ್ಲಿ ಹೀಗೆ ಮಲಗುದವ ಮಾತ್ರ. ಆಗಲೇ ಭಜನೆ ಒಮ್ಮೆ ಕೇಳಿದರೆ ಮತ್ತೊಮ್ಮೆ ಕೇಳಬೇಕಂತೇಳಿ ಅಷ್ಟು ಯಾರಿಗೂ ಅಂತರಾಗಲ್ಲ, ಅಷ್ಟು ಚಂದದಲ್ಲಿ ಭಜನೆ ಹೇಳ್ತಾ ಇದ್ದ. ಹಾಗೆ ಅದು ಒಂದು ನಮಗೆ ಒಳ್ಳೆಯ ಅನುಭವ. ಅವರ ಮನೆಯಲ್ಲಿ ಆಗ ಭಯಂಕರ ಕಷ್ಟದ ಪರಿಸ್ಥಿತಿ. ಅವರ ತಾಯಿ ಬೀಡಿ ಕಟ್ತಾ ಇದ್ರು. ಆಗ ವಿಜಯ ಅಡ್ಕ ಅಂತ ಹೇಳಿ ಒಂದು ಸ್ಥಳ ಉಂಟು, ಅಲ್ಲಿಗೆ ಬೀಡಿ ತೆಕ್ಕೊಂಡು ಹೋಗೋದು. ಹಾಗೆ ನಾನು ಸೊಟ್ಟಿಗೆ ಹೋಗೋದು. ಹೋಗಿ ಬರುವಾಗ ಅಲ್ಲಿಂದ ಅಕ್ಕಿ ತೆಗೆದು ಕೊಟ್ಟರು. ನಾನು ಇಲ್ಲಿ ಅವರ ಮನೆಗೆ ಬಂದು ಅನ್ನಕ್ಕೆ ನೀರೆಲ್ಲ ಇಡ್ತಿದ್ದೆ. ಅಷ್ಟು ಒಂದೇ ಮನೆಯವರ ಹಾಗೆ. ಅದು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಅವರ ಫ್ಯಾಮಿಲಿಯನ್ನು ಮರೆಯೋದಕ್ಕೆ ಸಾಧ್ಯ ಇಲ್ಲ, ಅಷ್ಟು ನಮಗೆ ಸಂಬಂಧ ಉಂಟು. ಈಗ ಪ್ರಸ್ತುತವಾಗಿ ನೀವು ಹೇಳಿದ ಹಾಗೆ ಪಟ್ಲ ಸತೀಶ್ ಶೆಟ್ಟಿ ಅವರ ಬಗ್ಗೆ, ಅವರ ಕುಟುಂಬದ ಬಗ್ಗೆ ಎಲ್ಲ ಹೇಳಿದ್ರಿ. ಅವರೀಗ ಪಟ್ಲ ಫೌಂಡೇಶನ್ ಅಂತ ಒಂದು ನಡೆಸ್ತಾ ಇದ್ದಾರೆ. ಅನೇಕ ಕಲಾವಿದರಿಗೆ ಅದು ಸಹಾಯವಾಗುತ್ತಾ ಇದೆ. ಅದರ ಕುರಿತು 1-2 ಮಾತನ್ನು ಹೇಳಿ. ನಿಜವಾಗಿಯೂ ನನ್ನ ಗುರುಗಳು ನನಗೊಂದು ಮಾತು ಹೇಳಿದ್ರಾಯ್ತು, ಗೋವಿಂದ ಭಟ್ರು. ಯಾಕಂತ ಹೇಳಿದರೆ ನನ್ನ ಚಿಕ್ಕಪ್ಪನ ಪರಿಚಯದಲ್ಲಿ ಮಾಧವ ಯಕ್ಷಗಾನದಲ್ಲಿ ಲೆಕ್ಕಕ್ಕಿಂತ ಹೆಚ್ಚಿಗೆ ದುಡಿಬಾರ್ದು ಅಂತ ಹೇಳಿದರೆ ಇಡೀ ಕೈಕಾಲು ಬಿಟ್ಟು ಕೆಲಸ ಮಾಡಬಾರ್ದು. ನಮಗೆ ಎಷ್ಟು ತ್ರಾಣ ಉಂಟೋ ಅಷ್ಟೇ ಕೆಲಸ ಮಾಡಬೇಕು. ಯಾಕಂತ ಅಭಿಮಾನಿಗಳು ಇವತ್ತಿರ್ಬೋದು, ರಂಗದಲ್ಲಿ ನಾವಿರುವಾಗ ಇರ್ಬೋದು. ಮತ್ತು ನಾವು ಮೂಲೆಗೆ ಬಿದ್ದರೆ ನಮ್ಮನ್ನು ವಿಚಾರಿಸುವವರು ಯಾರೂ ಇಲ್ಲ. ಸಭೆಯಿಂದ ಚಪ್ಪಳೆಯ ಕೂಗೋ ಹಾಕಿದರೆ ಪ್ರಾಣ ಬಿಟ್ಟು ಕೆಲಸ ಮಾಡಬೇಕಾದಂಥ ಅಗತ್ಯ ಇಲ್ಲ. ನಮಗೆಷ್ಟು ತ್ರಾಣ ಉಂಟು ಅಷ್ಟೇ ಮಾಡಿದರೆ ಸಾಕು ಅಂತ. ಅದನ್ನು ನಾನು ಹಿಂದಿನಿಂದಲೂ ಜ್ಞಾಪಿಸ್ತಾ ಬಂದಿದ್ದೆ. ಯಾಕಂತ ಹೇಳಿದರೆ ಈ ಸಂಜೀವಣ್ಣನ ವಿಷಯ ಹೇಳಿದೆ. ಕೆಲವು ಹಿರಿಯ ಕಲಾವಿದರು ಯಕ್ಷಗಾನಕ್ಕೆ ಬೇಕಾಗಿ ಮನೆ, ಮಕ್ಕಳು, ಹೆಂಡತಿಯನ್ನು ಬಿಟ್ಟು 6 ತಿಂಗಳು ಕಳೆದು ಬರುವುದು. ಸೇವೆಗೆ ಹೋದರೆ 6 ತಿಂಗಳು ಕಳೆದು ಬರುವುದು. ಮನೆಯಲ್ಲಿ ಎಂಥದ್ದು ಆಗ್ತದೆ ಅಂತ ಹೇಳುವಂಥ ಪರಿಸ್ಥಿತಿ ಇಲ್ಲ. ಮಳೆಗಾಲಕ್ಕೆ ಬಂದರೆ ಮತ್ತೆ ಅವನಿಗೆ ಜೀವನ ಉಪಾಯ ಏನೂ ಇಲ್ಲ. ಕಷ್ಟ ಕಾಲದಲ್ಲಿ ಸಹಕರಿಸುವವರು ಯಾರೂ ಇಲ್ಲ. ಆ ಕಾಲದಲ್ಲಿ ಮೇಳದ ಯಜಮಾನರು ಇಲ್ಲ, ಯಾರೂ ಇಲ್ಲ. ಆದರೆ ಪಟ್ಲ ಎನ್ನುವಂತಹ ಒಂದು ವ್ಯಕ್ತಿಯಿಂದಾಗಿ ಕಲಾವಿದರಿಗೆ ಒಂದು ಹೊಸ ಹುಮ್ಮಸ್ಸು ಮೂಡಿ ಬಂದಿದೆ. ನಾನು ಯಕ್ಷಗಾನ ಕಲಾವಿದನಾದರೂ ಕೂಡ ನಾನು ಇನ್ನು ಕಷ್ಟಪಡಬೇಕಿಲ್ಲ. ನನಗೆ ಎಲ್ಲಿಯಾದರೂ ಕಷ್ಟ ಬಂದರೆ ನನಗೆ ಸಹಕರಿಸುವಂತಹ ಒಂದು ಸಂಸ್ಥೆ ಇದೆ, ಪಟ್ಲ ಫೌಂಡೇಶನ್. ಅವರು ನನ್ನನ್ನು ಬಿಟ್ಟು ಹಾಕುವುದಿಲ್ಲ ಎನ್ನುವಂಥ ಒಂದು ಭರವಸೆ ಕಲಾವಿದರಿಗೆ ಬಂದಿದೆ. ಯಾಕಂತ ಹೇಳಿದರೆ ಅದಕ್ಕೆ ಪಟ್ಲ ಸತೀಶರಿಗೆ ಸಾವಿರ ಧನ್ಯವಾದಗಳನ್ನು ಹೇಳಬೇಕು. ಯಾಕಂತ ಹೇಳಿದ್ರೆ ಕಲಾವಿದರ ಒಂದು ಪುನರ್ಚೇತನ ಕಲಾವಿದರ ಅಭ್ಯುದಯಕ್ಕಾಗಿಯೇ ಹುಟ್ಟಿ ಬಂದಂಥ ಒಂದು ವ್ಯಕ್ತಿತ್ವ ಪಟ್ಲ ಸತೀಶ್ ಶೆಟ್ಟರದ್ದು. ನಾನು ಎಲ್ಲಿ ಬೇಕಿದ್ರೂ ಹೇಳ್ತೇನೆ, ಕಲಾವಿದರಿಗೆ ಬೇಕಾಗಿ ದುಃಖಿಸುವ, ಕಲಾವಿದರಿಗೆ ಬೇಕಾಗಿ ಕಣ್ಣೀರು ಸುರಿಸುವ, ಕಲಾವಿದರ ಕಷ್ಟದಲ್ಲಿ ಒಡನಾಡಿಯಾಗುವಂಥ ಪಟ್ಲ ಸತೀಶ್ ಶೆಟ್ಟಿ ಹಾಗೂ ಅವರಿಗೆ ಸಹಕರಿಸುವವರು ನಿರಂತರವಾಗಿ ಕಲಾವಿದರೊಂದಿಗಿದ್ದಾರೆ ಎನ್ನುವಂಥ ಒಂದು ಆತ್ಮವಿಶ್ವಾಸ ಇದೆ. ಇನ್ನೂ ಯಕ್ಷಗಾನ ಕಲಾವಿದ ಹೆದರಬೇಕಾದಂಥ ಅಗತ್ಯ ಇಲ್ಲ. ಯಾಕಂತ ಹೇಳಿದರೆ ಪಟ್ಲ ಫೌಂಡೇಶನ್ ಇದೆ. ಕಲಾವಿದರನ್ನು ಎತ್ತಿ ಹಿಡಿಯುವುದಕ್ಕೂ, ಬೆಳೆಸುವುದಕ್ಕೂ,
ಎಲ್ಲಿಯಾದರೂ ಕಲಾವಿದನದ್ದು ಹೇಳಲಿಕ್ಕೆ, ಮನುಷ್ಯರದ್ದು ಹೇಳಲಿಕ್ಕೆ ಆಗೋದಿಲ್ಲ. ಎಲ್ಲಿಯಾದರೂ ಕಲಾವಿದನಿಗೊಂದು ಆಪತ್ತು ಬಂದರೆ ಅವನ ಮನೆಯವರು ನಿರ್ಗತಿಗರಾಗೋದಿಲ್ಲ ಅಂತೂ ಖಂಡಿತ. ಯಾಕಂತ ಹೇಳಿದ್ರೆ ಪಟ್ಲ ಫೌಂಡೇಶನ್ ಅವರ ಎಲ್ಲ ಕಷ್ಟ ಸುಖಗಳಿಗೆ ಭಾಗಿಯಾಗ್ತಾರೆ ಎಂಬಂತ ಒಂದು ಅಭಿಮಾನ ನನಗಿದೆ. ಸರಿ, ನಂತರ ಈಗ ನೀವು ಪ್ರಸ್ತುತವಾಗಿ ಯಾವ ಮೇಳದಲ್ಲಿ ಇದ್ದೀರಾ? ಈಗ ಪ್ರಕೃತ ನಾನು ಮಲ್ಲ ಮೇಳದಲ್ಲೇ ಇದ್ದೇನೆ. ಮಲ್ಲ ದೇವಸ್ಥಾನದಿಂದ ಹೊರಟಂತಹ ಮಲ್ಲ ಮೇಳದಲ್ಲಿ ನಿರಂತರ ಕಲಾವಿದನಾಗಿದ್ದೇನೆ. ಪ್ರಧಾನ ಕಲಾವಿದನಾಗಿಯೇ ನಾನಿದ್ದೇನೆ. ಈಗ ಯಾವ ದೇವಸ್ಥಾನದವರು ಹಾಗೆ ಒಳ್ಳೆಯ ರೀತಿಯಲ್ಲಿ ನಾನು ಬೇಡ ಅಂತ ಹೇಳಿ ಹವ್ಯಾಸಿ ಯಕ್ಷಗಾನಕ್ಕೆ ಹೋಗ್ತಾ ಇದ್ದೆ. ಆಗ ಅವರೀಗ ನಮ್ಮೊಟ್ಟಿಗಿಲ್ಲ, ವಿಷ್ಣು ಭಟ್ರು, ಮಲ್ಲ ಮೇಳದ ಮುಕ್ತೇಶ್ವರ ಅವರು ಹೇಳಿದರು, ಮಾಧವ ನೀನು ಹೀಗೆ ಮಾಡೋದು ಸರಿಯಲ್ಲ, ನೀನು ಮಲ್ಲ ಮೇಳಕ್ಕೆ ಪುನಃ ಬರಬೇಕು, ನೀನಿಲ್ಲದ ಕೊರತೆ ಉಂಟಂತ. ಹಾಗೆ ನಾನು ಪುನಃ ಹೋದೆ. ಹಾಗೆ ಸಂಬಳದ ವಿಷಯವೂ ಮಾತಾಡಲಿಲ್ಲ, ಕೊಟ್ಟದನ್ನು ತೆಕ್ಕೊಳ್ತೇನೆ. ಅದು ಇಷ್ಟರವರೆಗೂ ನಾನು ಹಾಗೆ ಮಾಡಿದ್ದು. ಎಲ್ಲಿ ಹೋದರೂ ಇಷ್ಟರವರೆಗೆ ನನಗೆ ಇಷ್ಟು ಕೊಡಬೇಕಂತ ನಾನು ಯಾವುದೇ ಆಟಕ್ಕೆ ಹೋದರೂ ಯಾವುದೇ ಮೇಳಕ್ಕೆ ಹೋದರೂ ಸಂಬಳ ಕೇಳಲಿಲ್ಲ. ಅವರು ಕೊಟ್ಟದ್ದನ್ನು ಸಂತೋಷದಿಂದ ಸ್ವೀಕರಿಸಿದ್ದೇನೆ. ಸರಿ, ಈಗ ಪ್ರಸ್ತುತ ಇರುವ ಸಹ ಕಲಾವಿದರ ಕುರಿತು ಒಂದೆರಡು ಮಾತನ್ನು ಹೇಳ್ತೀರಾ? ಈಗ ಒಂದು ಮನೆಯ ಹಾಗೆ ಅಲ್ಲ, ನಾನು ಕಲಾವಿದನಿಗೆ ಒಗ್ಗಿಕೊಳ್ಳುವುದಂತ ಹೇಳಿದ್ರೆ ಕಲಾವಿದನ ಭಾವನೆ ಆಗಿರುವುದು. ಮೊದಲು ನಾವು ಸರಿಯಾಗಬೇಕು. ನಾವು ಸರಿಯಲ್ಲ ಅಂತಾದರೆ ನಮಗೆಲ್ಲವೂ ಕೆಟ್ಟದಾಗಿಯೇ ಕಾಣ್ತದೆ. ನಾವು ಕೆಟ್ಟದಾದರೆ ಮತ್ತೆ ಅವರನ್ನು ಹೇಗೆ ಒಳ್ಳೆಯವರು ಅಂತ ಹೇಳುವುದು? ನನ್ನ ಜೀವಮಾನವೇ ಹಾಗೆ. ನಾನು ಎಲ್ಲವನ್ನು ಒಳ್ಳೆಯತನದಿಂದಲೇ ಸ್ವೀಕರಿಸಿದ್ದೇನೆ ಅವತ್ತಿನಿಂದ ಇವತ್ತಿನವರೆಗೆ. ಅದೇ ರೀತಿ ನನ್ನ ಸಹ ಕಲಾವಿದರು ಜಯರಾಮ್ ಪಾಟಾಳಿ ಪಡುಮಲೆ, ಬಾಲಕೃಷ್ಣ ಗೌಡ ದೇಲಂಪಾಡಿ, ಹಾಗೆ ಹಿರಿಯ ಕಲಾವಿದರೆಲ್ಲ ಒಳ್ಳೆಯ ರೀತಿಯಲ್ಲಿ ಸಹಕರಿಸ್ತಾರೆ. ನಾವೊಂದು ಮನೆಯವರ ಹಾಗೆ, ಯಾವುದೇ ಕಚ್ಚಾಟ ಅಂತ ಇಂಥದ್ದೇನಿಲ್ಲ. ಒಳ್ಳೆಯ ತಿರುಗಾಟ, ಒಳ್ಳೆ ಮನಸ್ಸಿಗೆ ಸಂತೋಷ ಇದೆ. ಅದೇ ನೀವೀಗ ಹೇಳಿದ ರೀತಿಯಲ್ಲಿ ಜಯರಾಮ್ ಪಾಟಾಳಿ ಪಡುಮಳೆ ಅವರು ಈಗ ಪ್ರಸ್ತುತವಾಗಿ ಹಲವಾರು ಕಲಾವಿದರನ್ನು ಸೃಷ್ಟಿಸ್ತಾ ಇದ್ದಾರೆ. ಅವರ ಬಗ್ಗೆ ಒಂದೆರಡು ಮಾತನ್ನು ಹೇಳ್ತೀರಾ? ಜಯರಾಮ ನನಗಿಂತ ಪ್ರಾಯದಲ್ಲಿ ಸಣ್ಣವ. ಒಂದು ಸಮಯದಲ್ಲಿ ಈ ಪಡುಮಲೆ ಜಯರಾಮ್ ಪಾಟಾಳಿ ನನ್ನ ಹತ್ರ ಮಾತಾಡ್ಲಿಕ್ಕೆ ಹೆದರ್ತಾ ಇದ್ರು, ಇದು ಚೌಕಿಗೆಲ್ಲ ಬಂದರೆ. ಮತ್ತೆ ಒಳ್ಳೆಯ ಕಲಾವಿದ, ಕಷ್ಟಪಟ್ಟು ಮುಂದೆ ಬಂದವರು. ಮತ್ತೆ ಹಲವು ಮಂದಿ ಶಿಷ್ಯರನ್ನು ನಾಟ್ಯ ಅಭ್ಯಾಸ ಮಾಡ್ತಾ ಇದ್ದಾರೆ. ಮತ್ತೆ ಅವರ ಬಗ್ಗೆ ಹೇಳಲಿಕ್ಕೆ ನನ್ನ ಒಳ್ಳೆಯ ಆತ್ಮೀಯರು. ಯಾವುದೇ ನನಗೆ ಈಗ ಇಲ್ಲಿ ಮನೆಯಲ್ಲಿ ಏನಾದರೂ ಪ್ರಶ್ನೆ ಇದ್ದರೆ ಆಗ ಫೋನ್ ಮಾಡ್ತಾರೆ. 1 ಸಲ 2 ಸಲ ಫೋನ್ ತೆಗಿಲಿಲ್ಲ ಅಂತ ಹೇಳಿ ಆದರೆ ಸೀದಾ ಬರ್ತಾರೆ ಹುಡುಕಿಕೊಂಡು, ಇವ ಎಂತಾದ ಅಂತ ಹೇಳಿ. ಒಳ್ಳೆಯ ಫ್ರೆಂಡ್ ಅಲ್ಲ, ಒಂದು ಮನೆಯವರು ನಾವು. ಸರಿ, ನೀವು ಈಗ ಪ್ರಸ್ತುತವಾಗಿ ಹಲವಾರು ಪಾತ್ರಗಳನ್ನು ನಿರ್ವಹಿಸಿದ್ದೀರಿ. ಅದರಲ್ಲಿ ನಿಮಗೆ ಹೆಚ್ಚು ಸಂತೋಷ ಕೊಟ್ಟಂತಹ ಪಾತ್ರ ಯಾವುದು? ಇಷ್ಟವಾದ ಪಾತ್ರ ಯಾವುದು? ನಾನು ಯಕ್ಷಗಾನದಲ್ಲಿ ಮಾಡದ ವೇಷ ಅಂತ ಹೇಳಿದರೆ ಒಂದು ಮಹಿಷಾಸುರ ಮಾಡಲಿಲ್ಲ, ಮತ್ತು ಬಣ್ಣದ ವೇಷ ಮಾಡಲಿಲ್ಲ, ಮತ್ತು ಅನಿವಾರ್ಯ ಸಂದರ್ಭಗಳಲ್ಲಿ ಎಲ್ಲ ವೇಷ ಮಾಡಿದ್ದೇನೆ. ನಾನು ಮೊದಲು ಪ್ರಧಾನವಾಗಿ ಶ್ರೀವೇಷವೇ ಮಾಡ್ತಾ ಇದ್ದದ್ದು. ಆಮೇಲೆ ಪುಂಡುವೇಷಕ್ಕೆ ಬಂದೆ. ಇದು ನನಗೆ ಹೆಚ್ಚು ಪ್ರೀತಿ ಕೊಟ್ಟ ವೇಷ ಒಂದು ಅಯ್ಯಪ್ಪ, ಶಬರಿಮಲೆ ಪ್ರಸಂಗದ ಅಯ್ಯಪ್ಪ, ಮತ್ತೊಂದು ಕೃಷ್ಣ. ಮತ್ತು ಸಾಧಾರಣ ವೇಷ ಎಲ್ಲ ಮಾಡಿದ್ದೇನೆ. ಮೊದಲು ಮಲ್ಲ ಮೇಳದಲ್ಲಿ ನನ್ನದೇ ದೇವಿ ಇದ್ದದ್ದು, ಪಟ್ಲದವರ ಇರುವಾಗಲೂ. ಆಗ ಒಳ್ಳೆ ದೊಡ್ಡ ದೊಡ್ಡ ಕಲಾವಿದರ ಸೆಟ್ ಇತ್ತು, ಎಲ್ಲ ಇತ್ತು. ಮಂಕುಡೆ ಸಂಜೀವ್ ಶೆಟ್ಟಿ, ಸಿದ್ದಕಟ್ಟೆ ಕೊರಗದಾಸು, ಮಧೂರು ಗಣಪತಿ ರಾವು, ಮೂಡಬಿದ್ರೆ ಮಾಧವ್ ಶೆಟ್ಟಿ, ಮತ್ತು ಹರೀಶ್ ಅಂತ ಹೇಳಿ ಬಜಪೆಯವರು. ದೊಡ್ಡ ಒಂದು ಕಲಾವಿದರ ದಂಡಿ ಇತ್ತು. ಅದರಲ್ಲಿ ಒಳ್ಳೆಯ ಅನುಭವ ಆಗಿದೆ ನನಗೆ. ಹಾಗೆ ನನ್ನ ಪ್ರೀತಿಯ ವೇಷ ಅಯ್ಯಪ್ಪ ಮತ್ತು ಇದು ಕೃಷ್ಣ, ಮತ್ತು ಕೋಟಿ ಚೆನ್ನೈ ಪ್ರಸಂಗದಲ್ಲಿ ಕೋಟಿ. ಸರಿ, ನೀವು ಅಯ್ಯಪ್ಪ ಪಾತ್ರದಲ್ಲಿ ಅದ್ಭುತವಾಗಿ ನಿಮ್ಮ ನಟನ ಚಾತುರ್ಯವನ್ನು ತೋರಿಸುತ್ತಿದ್ದೀರಿ. ಅದಕ್ಕೆ ಕೆಲವೊಂದು ಅಭಿಮಾನಿಗಳು ಇದ್ದಾರೆ. ಅವರ ಕುರಿತು ಒಂದೆರಡು ಮಾತನ್ನು ಹೇಳಿ. ನಾನು ಸಾಧಾರಣ ಒಂದು 40 ವರ್ಷ ಆಗ್ಬಹುದು. ನಾನು ಈ ಶಬರಿಮಲೆಯ ಚರಿತ್ರೆಯನ್ನು ತಿಳಿಯುವುದಕ್ಕೆ ಪಂದಳಕ್ಕೆ 3 ಸಲ ಭೇಟಿ ನೀಡಿದ್ದೇನೆ. ಪಂದಳಕ್ಕೆ, ಅರಮನೆಗೆ. ಆಗ ಅಲ್ಲಿ ಮಹಾರಾಣಿ ಇದ್ದರು, ಅಲ್ಲಿಯ ಅವರ ಹತ್ರ ಕತೆ 3 ಸಲ ಕೇಳಿ ಅಭ್ಯಾಸ ಮಾಡಿದ್ದು ನಾನು ಅಲ್ಲಿ ಹೋಗಿ. ಮತ್ತು ಈಗ ಹೇಳುವ ಶಬರಿಮಲೆ ಅಯ್ಯಪ್ಪ ಕಥೆಗೂ ಶಬರಿಮಲೆಯಲ್ಲಿ ಅವರ ರಾಜರು ಹೇಳುವಂತಹ ಕಥೆಗೂ ಯಾವುದೇ ಸಂಬಂಧ ಇಲ್ಲ. ಈ ಭಸ್ಮಾಸುರ ಮೋಹಿನಿಯಲ್ಲಿ ಅಯ್ಯಪ್ಪ ಹುಟ್ಟಿದ
ಅನ್ನುವಂಥ ಪ್ರಕರಣವೇ ಆ ಕಥೆಯಲ್ಲಿ ಬರುವುದಿಲ್ಲ. ಮತ್ತೆ ವಾವರ ಮತ್ತೆ ಇದಕ್ಕೆ ಈ ಕೆಲವರೆಲ್ಲ ಹೇಳುವುದುಂಟು, ಸಂಪಿಗೆಯ ಮರದಿಂದ ಇದು ಹೂ ಕೊಯ್ಲಿಕ್ಕೆ ಮುಸ್ಲಿಂ ಹೆಂಗಸು ಹೋದಾಗ ಈಶ್ವರ ಎಂಥದ್ದು ಇದಾಗಿದ್ದ, ಸಂಪಿಗೆಯ ಮರವಾಗಿದ್ದ ಅಂತ. ಅದಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಭಸ್ಮಾಸುರ ಮೋಹಿನಿ ಆದದ್ದು ಯಾವುದೋ ಯುಗದಲ್ಲಿ. ಇದು ಈ ವಾವರನ ಪ್ರಕರಣ ಬರೋದು ಒಂದು 600-700 ವರ್ಷಕ್ಕೆ ನಂತರದ ಕತೆ. ಅದಕ್ಕಿದಕ್ಕೂ ಒಂದೇ ಸಂಬಂಧ ಇಲ್ಲ. ಇವ ನಿಜವಾಗಿ ಮಂತ್ರವಾದಿ. ನಾನೊಂದು ಪುಸ್ತಕದಲ್ಲಿ ಓದಿದ್ದಾಯಿತು. ಮತ್ತು ಅದರಲ್ಲಿ ನನಗೆ ವಯನಾಡಿನಲ್ಲಿ ಯಕ್ಷಗಾನದ ಮೇಲಿನಲ್ಲಿ ಒಂದು ವಿಶೇಷ ಅನುಭವ ಆಯಿತು. ಒಂದು ಮುಸ್ಲಿಂ ಹುಡುಗಿ, ಅವಳಿಗೆ ಒಂದು ಮಾನಸಿಕ ರೋಗ ಇತ್ತು. ಆ ಹುಡುಗಿಗೆ ಎಲ್ಲೆಲ್ಲಿ ಹೋಗಿ ಗುಣ ಆಗಲಿಲ್ಲ. ಹಾಗೆ ಒಂದು ದಿವಸ ನಾವು ವಯನಾಡಿನ ಶಾಲೆಯಲ್ಲಿ ಕ್ಲಾಸ್ ಮಾಡುತ್ತಾ ಇರುವಾಗ ಆ ಹುಡುಗಿ ಯಕ್ಷಗಾನವನ್ನು ಬಂದು ನೋಡಿದ್ಲು. ಹಾಗೆ ಅವಳ ಮನೆಯಲ್ಲಿ ಹೋಗಿ ಹೇಳಿದ್ಲಂತೆ ಯಕ್ಷಗಾನಕ್ಕೆ ನನ್ನನ್ನು ಸೇರಿಸಬೇಕಂತ. ಆಗ ಅವರ ಮನೆಯವರು ಪ್ರಿನ್ಸಿಪಾಲಲ್ಲಿ ಬಂದು ಹೇಳಿ ನನ್ನಲ್ಲಿ ಬಂದು ಹೇಳಿದರು ಆ ಹುಡುಗಿಯನ್ನು ಸೇರಿಸಬೇಕಂತ. ಆಗ ನಾನು ಪ್ರಿನ್ಸಿಪಾಲಲ್ಲಿ ಹೇಳಿದ್ದೆ, ಇನ್ನೂ ಸೇರಿಸಲಿಕ್ಕೆ ಆಗೋದಿಲ್ಲ, ಇಲ್ಲ ಅವಳಿಗೆ ಈಗೀಗ ಮಾನಸಿಕ ಉಂಟು, ಎಲ್ಲ ಕಡೆಗೂ ಕೊಂಡೋಗಿ ಗುಣ ಆಗಲಿಲ್ಲ ಅಂತ. ಹಾಗೆ ಅವಳಿಗೆ ಯಕ್ಷಗಾನಕ್ಕೆ ಸೇರಿಸಬೇಕಂತ. ಹಾಗೆ ಸೇರಿಸಿದೆ, ಅಭ್ಯಾಸ ಮಾಡಿದ್ಲು. ಸಬ್ ಜಿಲ್ಲೆಯ ಕಾರ್ಯಕ್ರಮ ಆಗುವಾಗ ಅವಳ ಮಾನಸಿಕ ಅರ್ಧವಾಸಿ ಗುಣ ಆಯಿತು. ವಿಶೇಷ ರೋಮಾಂಚನ ಆಗ್ತದೆ, ಯಕ್ಷಗಾನಕ್ಕೆ ಎಷ್ಟು ಶಕ್ತಿ ಇದೆ ಅಂತ. ಜಿಲ್ಲೆಗೆ ಆಗುವಾಗ ಅವಳ ಮಾನಸಿಕವೇ ಹೋಯಿತು.